ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ತುಂಬ ದಿನ ಆಗಿತ್ತು ಮೀಶೋ ಹಾಲ್ ಪ್ಯಾಕ್ ಮಾಡಿದೆ. ಮೀಶೋಯಿಂದ ಕೆಲವೊಂದಿಷ್ಟು ಡ್ರೆಸ್ಗಳನ್ನು ಪರ್ಚೇಸ್ ಮಾಡಿ ಗ್ಯಾಪಲ್ಲಿ ವಿಡಿಯೋ ಮಾಡಲಿಕ್ಕೆ ನನಗೆ ಮರ್ತೋಯ್ತು. ಸೊ ಈಗ ಒಂದು 3-4 ಡ್ರೆಸ್ ಇದೆ. ಸೊ ಅದನ್ನು ಜಸ್ಟ್ ತೋರಿಸ್ತೇನೆ ನೋಡಿ, ಇಲ್ಲಿ ಇಟ್ಕೊಂಡಿದ್ದೇನೆ ಫುಲ್. ಸೊ ಕುರ್ತಾ ಸೆಟ್ 300 ರುಪೀಸ್ನ ಕುರ್ತಾ ಸೆಟ್. ಸೊ ಅದರ ಬಗ್ಗೆ ವಿಡಿಯೋ ಮಾಡೋಣ ಅಂತ. ಡೈಲಿ ವೇರ್, ನಾವೀಗ ಆಫೀಸಿಗೆಲ್ಲ ಹೋಗ್ತೇವಲ್ವ, ಸೊ ಡೈಲಿ ವೇರ್ 300 ರುಪೀಸಲ್ಲಿ ಹೇಗಿದೆ, ಕ್ವಾಲಿಟಿ ಹೇಗಿದೆ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ವಿಜಯ್ ಕವಿತಾ ತುಳು ಟಾಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ದ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡುವಾಗ ಪ್ರತಿ ಸಲ ಹೇಳ್ತಾರೆ, ನಮ್ಮ ಮನೆಯಲ್ಲಿ ಅಮ್ಮ ಮಾಡುವಂತಹ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಇದೆ. ಇದು ಡ್ಯಾಂಡ್ರಫಿಗೆ ಆಗಿರ್ಬೋದು, ಹೇರ್ ಫಾಲ್ಗೆ ಆಗಿರ್ಬೋದು, ಲಾಂಗ್ ಹೇರ್ಗೆ ಆಗಿರ್ಬೋದು, ಬ್ಲ್ಯಾಕ್ ಹೇರ್, ಶೈನ್ ಹೇರ್ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಅದೇ ರೀತಿ ಅಮ್ಮ ನ್ಯಾಚುರಲ್ ಹೇರ್ ಶಾಂಪು ಕೂಡ ಇದೆ. ಸೊ ಜಸ್ಟ್ ಮೊನ್ನೆ ಅಷ್ಟೇ ಪ್ರಾಡಕ್ಟ್ ಲಾಂಚ್ ಆದದಷ್ಟೇ. ಸೊ ನಿಮಗೂ ಏನಾದರೂ ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಇದೆ, ಅದಕ್ಕೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿದ್ರೆ ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ. ಏನು ಹೇಳ್ತಾ ಇದ್ದಾನೆ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದು ಬರೀ ಆರ್ಡರ್ ಇದ್ರೆ ಮಾತ್ರ, ಕಷ್ಟ ಸುಖ ಮಾತಾಡಲಿಕ್ಕೆ ಅಲ್ಲ, ಅದು ಜಸ್ಟ್ ಬಿಸ್ನೆಸ್ ನಂಬರ್ ಅಷ್ಟೇ. ಓಕೆನಾ? ಈಗ ಒಂದೊಂದೇ ಡ್ರೆಸ್ಸನ್ನು ತೋರಿಸ್ತಾ ಹೋಗ್ತೇನೆ. ಜಾಸ್ತಿ ವಿಡಿಯೋ ಲೆಂತ್ ಮಾಡೋದಿಲ್ಲ, ಜಸ್ಟ್ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೇನೆ. ನನಗೆ ತುಂಬ ಇಷ್ಟ ಆದಂತಹ ಡ್ರೆಸ್ಗಳ ಬಗ್ಗೆ. ನಾನು ಆಲ್ರೆಡಿ ವೇರ್ ಮಾಡಿದ್ದೇನೆ. ಸೊ ಅದರ ಫೋಟೋ ಇದ್ರೆ ಹಾಕ್ತೇನೆ. ನಾನು ವೇರ್ ಮಾಡಿ ವಾಶ್ ಮಾಡಿದ ನಂತರ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಅದು ಕೆಲವರಿಗೆ ಹೇಳ್ತಾರೆ ವಾಶ್ ಮಾಡಿದ ನಂತರ ಚೆನ್ನಾಗಿರ್ಲಿಕ್ಕಿಲ್ವಾ ಹಾಗೆ ಹೀಗೆ ಅಂತ. ಸೊ ಹಾಗಾಗಿ ವಾಶ್ ಆಗೋದಕ್ಕಿಂತ ಮುಂಚೆ, ವಾಶ್ ಆದ ನಂತರವೇ ವಿಡಿಯೋ ತೋರಿಸ್ತಾ ಇದ್ದೇನೆ. ಈಗ ಫಸ್ಟ್ ಇದು ಮೆರೂನ್ ಕಲರ್ಸ್ ಅಲ್ಲ, ಪಿಂಕ್ ಕಲರ್ಸ್ ಅಲ್ಲ, ರೆಡ್ ಕಲರ್ಸ್ ಅಲ್ಲ, ಮಿಕ್ಸ್ ಆಗಿ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ ಈ ಡ್ರೆಸ್, ನನಗೆ ತುಂಬ ಇಷ್ಟ ಆಯಿತು. ಮೇಯ್ನ್ ಆಗಿ ಯಾಕೆ ಇಷ್ಟ ಆಯಿತು ಅಂತ ಹೇಳಿದರೆ, ಇದು ವಿ ನೆಕ್ ಮತ್ತು ಎಂಬ್ರಾಯ್ಡರಿ ಡಿಸೈನ್ ಕೊಟ್ಟಿದ್ದಾರೆ, ಅದು ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ತೋರಿಸ್ತೇನೆ ನಾನು ನಿಮಗೆ, ಜಸ್ಟ್ ತೋರಿಸ್ತೇನೆ ನೋಡಿ ಹೀಗುಂಟಂತ. ಜಸ್ಟ್ ಚೆನ್ನಾಗುಂಟಲ್ವಾ? ಸೊ ಏನು ಗೊತ್ತಾ, ನೀವು ಮೀಶೋಲ್ಲಿ ಡ್ರೆಸ್ ತೊಗೊಳ್ಳೋದಾದರೆ ಸ್ವಲ್ಪ ಸೈಜ್ ಜಾಸ್ತಿನೇ ತೊಗೊಳ್ಳಿ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ಮಾಲಲ್ಲಿ ತೊಗೊಂಡ್ರೆ ಕೆಲವರಿಗೆ ಎಲ್ ಸೈಜ್ ಆಗುತ್ತೆ. ಅದೇ ಎಲ್ ಸೈಜ್ ನೀವು ಮೀಶೋಲ್ಲಿ ತೊಗೊಳ್ಬೇಕಾದ್ರೆ XXL. ನನಗೆ ನೋಡಿ ಟ್ರೆಂಡ್ಸಲ್ಲಿ ಅಥವಾ ಮ್ಯಾಕ್ಸ್ ಯಾವುದ್ರಲ್ಲಿ ಅದು ತೊಗೊಳ್ಳೋದಾದರೆ ಎಲ್ ಸೈಜ್ ಎಲ್ಲ ಆಗುತ್ತೆ ನನಗೆ, ಎಲ್ ಸೈಜ್. ಬಟ್ ನಾನು ಮೀಶೋಲ್ಲಿ ತೊಗೊಳ್ಳುವಾಗ ಪ್ರತಿ ಸಲ XXL ತೊಗೊಳ್ಬೇಕಾಗುತ್ತೆ. ಇನ್ನು XXL ಅದು ಟೈಟ್ ಆಗುತ್ತೆ ಕೆಲವೊಂದು ಸಲ. ಸೊ ಅದಕ್ಕೋಸ್ಕರ ನೀವು ಮೀಶೋಲ್ಲಿ ಪರ್ಚೇಸ್ ಮಾಡೋದಂತ ಇದ್ದರೆ ಸೈಜ್ ಜಾಸ್ತಿದನ್ನೇ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ದೊಡ್ಡ ಸೈಜ್ ಬಂದರೆ ಫಿಟ್ಟಿಂಗ್ ಆದರೂ ಮಾಡ್ಬೋದು, ಸಣ್ಣ ಸೈಜ್ ಬಂದರೆ ಏನು ಮಾಡೋದು ಅಲ್ವಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಇದು ನೋಡಿ, ಫುಲ್ ಒಂದೊಂದು ಎಂಬ್ರಾಯ್ಡರಿ ಡಿಸೈನ್ ಕೊಟ್ಟಿದ್ದಾರೆ, ಚೆನ್ನಾಗುಂಟು. ನಿಮಗೆ ವಿಡಿಯೋದಲ್ಲಿ ನೋಡುವಾಗ ಇದು ಮೆರೂನ್ ಕಲರ್ ಅಂತ ಅನಿಸ್ಬೋದು, ಬಟ್ ಇದು ಮೆರೂನ್ ಕಲರ್ ಅಲ್ಲ. ಅದು ಬಿಸಿಲಿಗೆ ಹಾಕುವಾಗ ನಿಮಗೆ ಬೇರೆ ಕಲರ್ ಬರುತ್ತೆ. ಇದು ಮೊನ್ನೆ ನಾನು ಒಂದು ಪ್ರೊಟೆಸ್ಟಿಗೆ ಹೋಗಿದ್ದೆ, ಪ್ರೊಟೆಸ್ಟ್ ಅಂತಲ್ಲ, ಜನಾಗ್ರಹ ಸಭೆಗೆ ಹೋಗಿದ್ದೆ. ಸೊ ಆಗ ನಾನು ಇದನ್ನು ವೇರ್ ಮಾಡಿದ್ದೆ. ಇದಕ್ಕೆ ಸಿಂಪಲ್ ಆಗಿ ಪ್ಯಾಂಟ್ ಬರುತ್ತೆ, ಸಿಂಪಲ್ ಪ್ಯಾಂಟ್ ನೋಡಿ. ಇದಕ್ಕೆ ವೇಲೆಲ್ಲ ಏನೂ ಇಲ್ಲ, ಜಸ್ಟ್ ಒಂದು ಟಾಪ್ ಮತ್ತು ಪ್ಯಾಂಟ್ 300 ರುಪೀಸ್ಗೆ ವರ್ತ್ ಅಂತ ಹೇಳ್ಬೋದು. ಚೆನ್ನಾಗುಂಟು, ಕ್ವಾಲಿಟಿ ವೈಸ್ ಕೂಡ ನೋಡಿ ಸ್ಮೂತ್ ಇದೆ, ತಗೊಳ್ಬೋದು. ಓಕೆನಾ? ಅದೇ ಟೈಪಲ್ಲಿ ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಓಕೆನಾ? ನೆಕ್ಕೆಲ್ಲ ಸೇಮ್ ಇದೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಇದೆ. ಏನು ಡಿಫ್ರೆಂಟ್ ಅಂತ ಹೇಳ್ತೇನೆ. ಕ್ವಾಲಿಟಿ ವೈಸ್ ಕೂಡ ಡಿಫ್ರೆಂಟ್ ಇದೆ. ಇದು ಕೂಡ 300 ರುಪೀಸ್ ಸಮಥಿಂಗ್ ಅಷ್ಟೇ. ಸೊ ಇದು ಡ್ರೆಸ್ ಕೂಡ ಚೆನ್ನಾಗುಂಟು ನೋಡಿ. ವಿ ನೆಕ್ ಸೇಮ್, ಬಟ್ ಅದರಲ್ಲಿ ಒಂಥರ ಚೇಂಜಸ್ ಉಂಟು. ಇದರಲ್ಲಿ ಕೈಯಲ್ಲಿ ಕೂಡ ಎಂಬ್ರಾಯ್ಡರಿ ಡಿಸೈನ್ ಕೊಟ್ಟಿದ್ದಾರೆ, ಆ್ಯಂಡ್ ಇದರಲ್ಲಿ ಅಲ್ಲಲ್ಲಿ ಎಂಬ್ರಾಯ್ಡರಿ ಡಿಸೈನ್ ಇಲ್ಲ, ಸಿಂಪಲ್ ಆಗಿ ಉಂಟು. ಓಕೆನಾ? ಇಲ್ಲಿ ನೆಕ್ಕಲ್ಲಿ ಮತ್ತು ಕೈಯಲ್ಲಿ ಮಾತ್ರ ಎಂಬ್ರಾಯ್ಡರಿ ಡಿಸೈನ್ ಕೊಟ್ಟಿದ್ದಾರೆ. ವೇರ್ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ನಾನು ಒಂದ್ಸಲ ವೇರ್ ಮಾಡಿದೆ, ಬಟ್ ನನಗೆ ಸ್ವಲ್ಪ ಅದು ಫಿಟ್ ಅನಿಸ್ತು, XXL ಆದರೂ ಕೂಡ. ಅದಕ್ಕೋಸ್ಕರ ನಾನು ಹಾಗೆ ಇಟ್ಕೊಂಡಿದ್ದೇನೆ, ನಿಮಗೆ ತೋರಿಸೋಣ ಅಂತ ಅಷ್ಟೇ. ಚೆನ್ನಾಗುಂಟು. ಮತ್ತೇನು ಗೊತ್ತಾ, ಆಗ ನಾನು ರೆಡ್ ಕಲರ್ ಇದು ಪ್ಯಾಂಟ್ ತೋರಿಸ್ತಿದ್ದೆ ಅಲ್ವಾ, ಅದರಲ್ಲಿ ಎಂಬ್ರಾಯ್ಡರಿ ಡಿಸೈನ್ ಇರಲಿಲ್ಲ. ಇದರಲ್ಲಿ ಪ್ಯಾಂಟಲ್ಲಿ ಕೂಡ ಎಂಬ್ರಾಯ್ಡರಿ ಡಿಸೈನ್ ಕೊಟ್ಟಿದ್ದಾರೆ, ಚೆನ್ನಾಗುಂಟು ನೋಡಿ. ಪ್ಯಾಂಟಲ್ಲಿ ಕೂಡ ಎಂಬ್ರಾಯ್ಡರಿ ಡಿಸೈನ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದೊಂದಾದರೆ ಮತ್ತೇನು ಗೊತ್ತಾ, ಈಗ ಸಿಂಪಲ್ ಆಗಿ ನಮಗೆ ಇದು ಏನು ಆಫೀಸಿಗೆಲ್ಲ ಹೋಗಬೇಕಾದ್ರೆ ಸಿಂಪಲ್ ಆಗಿ ಬೇಕು ಅಂತ ಇದ್ದರೆ ಇದು ನಿಮಗೆ 300 ಒಳಗೆ ಸಿಗುತ್ತೆ. ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಪ್ಯೂರ್ ಕಾಟನಲ್ಲಿ ಬಂದಿದೆ ಆಯಿತಾ. ನನಗೆ ಇದು ಪ್ಯೂರ್ ಕಾಟನಲ್ಲಿ ಇಷ್ಟು ಕಡಿಮೆ ಸಿಗ್ತದೆ ಅಂತ ಹೇಳಿದರೆ ನನಗೆ ಶಾಕ್ ಆಯಿತು. ಇದು ಸೈಜ್ ಎಲ್ಲ ಕರೆಕ್ಟಾಗಿ ಬಂದಿದೆ. XXL ಆದರೂ ಕೂಡ 44 ಸೈಜ್ ತಗೊಂಡಿದ್ದಾನೆ ನೋಡಿ.
ಸಿಂಪಲ್ ಆಗಿ ನಾನು ಇನ್ನು ವೇರ್ ಮಾಡಿದ್ದೆ ಇದನ್ನು. ಇದು ವಾಶ್ ಆಗಬೇಕಷ್ಟೇ ಮಾತ್ರ. ಓಕೆನಾ, ನೋಡಿ ಎಷ್ಟು ಚೆನ್ನಾಗುಂಟು ಅಂತ ಹೇಳಿ. ಚೆನ್ನಾಗುಂಟಾ? ಸೊ ಇದಕ್ಕೆ ಕೂಡ ಅಷ್ಟೇ, ನಿಮಗೆ ಸಿಂಪಲ್ ಆಗಿ ಪ್ಯಾಂಟ್ ಬರುತ್ತೆ. ಮತ್ತೆ ನೀವು ಕೇಳ್ಬೋದು ಪ್ಯಾಂಟಿಗೆ ಪಾಕೆಟ್ ಎಲ್ಲ ಉಂಟಾ ಅಂತ. ಇಲ್ಲ ಆಯ್ತಾ, ಇದು 300 ರುಪೀಸಿಗೆ ಸಿಗೋದೇ ಪುಣ್ಯ, ಅದರಲ್ಲೂ ಪಾಕೆಟ್ ಅಂತೆಲ್ಲ ಹೇಳಿ ಡಿಮ್ಯಾಂಡ್ ಮಾಡಿದರೆ ಏನೂ ಇಲ್ಲ. ಸೊ ನೋಡಿ, ಸಿಂಪಲ್ ಆಗಿ ಕಲರ್ ಚೆನ್ನಾಗುಂಟು. ಮತ್ತು ಗೊತ್ತಿಲ್ಲ ವಾಶ್ ಆದ ನಂತರ ಕಲರ್ ಹೋಗುತ್ತಾ ಅಂತ, ಬಟ್ ಇದು ಹೋಗುವಾಗಿಲ್ಲ. ಯಾಕಂತ ಹೇಳಿದ್ರೆ ಪ್ಯೂರ್ ಕಾಟನಲ್ಲಿ ಉಂಟು. ಮತ್ತೇನು ಗೊತ್ತಾ, ಇದು ನನಗೆ ಇಷ್ಟ ಆದ ಇನ್ನೊಂದು ಅಂತ ಹೇಳಿದ್ರೆ, ಇಲ್ಲಿ ಒಂಥರ ಡಿಸೈನ್ ಕೊಟ್ಟಿದ್ದಾರೆ ನೋಡಿ, ಥ್ರೆಡ್ ಡಿಸೈನ್ ಕೊಟ್ಟಿದ್ದಾರೆ, ಅದು ಚೆನ್ನಾಗುಂಟು. ಮತ್ತು ನೆಕ್ ಕೂಡ ಅಷ್ಟೇ, ಹಾಕುವಾಗ ಒಂಥರ ಕಂಫರ್ಟೇಬಲ್ ಉಂಟು. ಇದು ವಿ ನೆಕ್ ಅಲ್ಲ, ಅದೆರಡು ವಿ ನೆಕ್, ಇದೊಂದು ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಸೊ ಇದು ವಿಷಯ. ಮತ್ತು ಏನು ಅಂತ ಹೇಳಿದರೆ, ಬೇರೆ ಯಾವ ಟೈಪಲ್ಲಿ ಡ್ರೆಸ್ ಬೇಕು ಮತ್ತು ಯಾವ ಇದನ್ನು ರಿವ್ಯೂಸ್ ಕೊಡಬೇಕು ದಯವಿಟ್ಟು ನೀವು ಕಮೆಂಟಲ್ಲಿ ಹೇಳಿ. ಆಗ ನನಗೂ ಕೂಡ ಗೊತ್ತಾಗುತ್ತೆ ಇಂಥದ್ದು ನೀಡಿದೆ, ಸೊ ಇದನ್ನು ರಿವ್ಯೂಸ್ ಕೊಡ್ಬೋದು ಅಂತ ಹೇಳಿ. ಮತ್ತು ತುಂಬ ಜನ ಕೇಳಿದ್ರಿ ಈ ಮೈಕ್ ಎಲ್ಲಿಂದ ಪರ್ಚೇಸ್ ಮಾಡಿದ್ರಿ ಅಂತ ಎಲ್ಲ. ಸೊ ತುಂಬ ಚೆನ್ನಾಗುಂಟು ಈ ಮೈಕ್. ಸಾರಿ, ನಾಯ್ಸ್ ಎಲ್ಲ ಸ್ವಲ್ಪ ಕಡಿಮೆನೇ ಇರುತ್ತೆ ಇದರಲ್ಲಿ. ಯಾಕಂತ ಹೇಳಿದ್ರೆ ನಾವು ಏನು ಗೊತ್ತಾ, ಇದಕ್ಕೆ ನಾನು ಇಂತಷ್ಟು 4000 ಕೊಟ್ಟಿದ್ದೇನೆ ಈ ಒಂದು ಮೈಕಿಗೆ. ಇದರಲ್ಲಿ ಡಬಲ್ ಮೈಕ್ ಬರುತ್ತೆ, ಒಂದು ರಿಸೀವರ್, 2 ಟ್ರಾನ್ಸ್ಮಿಟರ್, ಟೋಟಲ್ ಆಗಿ 3 ಇದು ಬರುತ್ತೆ. ಸೊ ಅದರಲ್ಲಿ 2 ಮೈಕ್, ಈಗ ನಾನು ಮತ್ತೆ ಪಕ್ಕದಲ್ಲಿ ಮಾತಾಡುವಂತಹ ಇದು ಕೂಡ ಬರುತ್ತೆ. ಸೊ ತುಂಬ ಚೆನ್ನಾಗುಂಟು. ನಾನು ಇದನ್ನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ. ಸೊ ಅದರ ಲಿಂಕನ್ನು ನಿಮಗೆ ಹಾಕ್ತೇನೆ, ಬೇಕಂತ ಇದ್ದರೆ ಕಮೆಂಟಲ್ಲಿ ಹೇಳಿ, ಓಕೆನಾ. ಸೊ ತುಂಬ ಚೆನ್ನಾಗುಂಟು ಇದು ಮೈಕ್. ಮತ್ತೆಂತ ನೀವು ಕೇಳಿದ್ರಿ, ಬೇರೆ ಏನಾದರೂ ಇದ್ದರೆ ಕಮೆಂಟಲ್ಲಿ ಹೇಳಿ. ಖಂಡಿತ ನಾನು ಏನಾದರೂ ಇದ್ದರೆ ಲಿಂಕ್, ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ ಖಂಡಿತ ಲಿಂಕನ್ನು ಹಾಕ್ತೇನೆ. ಒಂದು ವೇಳೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ ಅಂತ ಹೇಳಿದ್ರೆ ಲಿಂಕನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ಈ ಒಂದು ಡ್ರೆಸ್ ಕೂಡ ಅಷ್ಟೇ ವೇರ್ ಮಾಡಿದ್ದೇನಲ್ವಾ, ಸೊ ಇದು ಕೂಡ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಬೇಕಾದರೆ ಲಿಂಕ್ ಕೇಳಿ ನಾನು ಹಾಕ್ತೇನೆ, ಓಕೆನಾ. ಸೊ ಇದು ಇವತ್ತಿನ ವಿಡಿಯೋ. ಮತ್ತು ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಕೊಡಲಿಕ್ಕಿತ್ತು. ಪ್ರೀವಿಯಸ್ ವಿಡಿಯೋ ನೋಡಿದರೆ ನೀವು, ನಾನೊಂದು ವಿಡಿಯೋ ಹಾಕಿದ್ದೆ, ಯಾವುದು ಅಂತ ಹೇಳಿದರೆ ಆಯಿಲ್ ಮ್ಯಾನ್ ಇದ್ದು, ಆಯಿಲ್ ಕುಮಾರ ಅಂತ ಒಂದು ವಿಡಿಯೋ ಹಾಕಿದ್ದೆ. ಇಂಜಿನ್ ಆಯಿಲನ್ನು 29 ವರ್ಷದಿಂದ ಇಂಜಿನ್ ಆಯಿಲನ್ನು ಕುಡಿದು ಬದುಕ್ತಾ ಇರುವಂಥ ವ್ಯಕ್ತಿ, ಯಾವುದೇ ಆಹಾರ ತಿನ್ನೋದಿಲ್ಲ. ಸೊ ಅಂತಹ ವ್ಯಕ್ತಿಯದೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ನನಗೆ ಆ ವಿಡಿಯೋದಲ್ಲಿ ಹೇಳಿಕೆ ಮತ್ತೋಯ್ತು. ತುಂಬ ಜನ ಕೇಳಿದ್ರು, ಅವ್ರು ಎಲ್ಲಿ ಸಿಕ್ಕಿದ್ರು ನಿಮಗೆ, ಹೇಗೆ ಹಾಗೆ ಅಂತ. ನನ್ನ ಹಸ್ಬೆಂಡ್ ಇದ್ದಾರಲ್ವ, ಸೊ ಅವ್ರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಕುಡಿತಿದ್ದದನ್ನು ನೋಡಿ, ಏನು ನೀವು ಕುಡಿತಾ ಇದ್ದೀರಾ ಅಂತ ಕೇಳುವಾಗ ಅವ್ರು ಹೇಳಿದ್ರಂತ ಆಯಿಲ್ ಅಂತ. ಅವರಿಗೆ ಶಾಕ್ ಅನ್ನಿಸ್ತು. ಹಣ ಕೊಡ್ಲಿಕ್ಕೆ ಹೋಗುವಾಗ, ಹಣ ಬೇಡ ನನಗೆ, ಟಿಕೆಟ್ ಮಾಡಿಸಿಕೊಡಿ ಅಂತ ಹೇಳಿದ್ರಂತೆ. ಅಂದರೆ ಶಬರಿಮಲೆಗೆ ಹೋಗುವವರು, ಸೊ ಹಾಗಾಗಿ ಟಿಕೆಟ್ ಮಾಡಿಸಿಕೊಡಿ ಅಂತ ಹೇಳಿದ್ರಂತೆ. ಸೊ ಅದಕ್ಕೆ ಅವರಿಗೆ ಅದು ಹೇಗೆ ಎಲ್ಲ ಮಾಡೋದು ಅಂತ ಅದ್ರ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ನನಗೆ ಕಾಲ್ ಮಾಡಿದ್ರು, ಹೀಗೆ ಒಬ್ಬ ವ್ಯಕ್ತಿ ವಿಚಿತ್ರ ಅನ್ನಿಸ್ತು, ಹಣ ಕೊಡುವಾಗ ಕೂಡ ಬೇಡ ಅಂತ ಹೇಳಿದ್ರು, ಟಿಕೆಟೇ ಮಾಡಿಸ್ಕೊಡ್ಬೇಕಂತ, ಎಷ್ಟು ಸ್ವಾಭಿಮಾನಿ ಅಲ್ವಾ ಅಂತ ಹೇಳಿದ್ರು. ನನಗೆ ಯಾಕೆ ಅವರನ್ನು ಒಂದು ಕರೆದು ಇಂಟರ್ವ್ಯೂ ಮಾಡಬಾರ್ದು, ಅವರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಬಾರ್ದು ಅಂತ ಆಯಿತು ನನಗೂ ಕೂಡ. ಸೊ ಅದಕ್ಕೋಸ್ಕರ ಅವರನ್ನು ಅಲ್ಲೇ ನಿಲ್ಲಿಸಿ ನಾನು ಬರ್ತೇನೆ ಅಂತ ಹೇಳಿದ್ರು. ಅವರಿಗೆ ಕೆಲಸಕ್ಕೆ ಲೇಟ್ ಆಗಿತ್ತು, ನೋಡ್ತೇನೆ ಎಲ್ಲಿಯಾದ್ರೂ ಆ ಕಡೆ ಹೋಗ್ತಾರ ಅಂತ, ನೀವು ಬೇಗ ಬಾ ಅಂತ ಹೇಳಿದರು. ನನಗೆ ಮನೆಯಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಒಂದು 20 ಮಿನಿಟ್ಸ್ ಆದರೂ ಬೇಕು, 20 to 25 ಮಿನಿಟ್ಸ್ ಆದರೂ ಬೇಕು. ಫಾಸ್ಟಾಗಿ ಹೋಗಾಗ ಅಲ್ಲಿ ಅವರು ಇರಲಿಲ್ಲ. ಮತ್ತು ಅಲ್ಲಿ ಕೇಳುವಾಗ ಹೇಳಿದರು ರೈಲ್ವೆ ಸ್ಟೇಷನ್ ಹತ್ರ ಹೋದ್ರು ಅವರು ಅಂತ. ಸೊ ಅವರನ್ನು ಹುಡ್ಕೊಂಡು ಹೋದ್ವಿ ನಾನು ಮತ್ತು ಹಸ್ಬೆಂಡ್ ಕೂಡ ಅಲ್ಲಿ ಸಿಕ್ಕಿದ್ರು ನನಗೆ. ಸೊ ಫುಲ್ಲು ಪುತ್ತೂರನ್ನು ಹುಡುಕಿದ್ವಿ, ಟೆಂಪಲ್ಗೆ ಹೋದ್ವಿ, ಅಲ್ಲಿ ಇಲ್ಲಿಂದ ರಿಕ್ಷಾ ಅವ್ರ ಹತ್ರ ಕೇಳಿದ್ವಿ. ರಿಕ್ಷಾ ಅವರು ಕೂಡ ಅಲ್ಲಿ ಪ್ಲ್ಯಾನ್ ಮಾಡಿದ್ರು, ಅವರಿಗೆ ಟಿಕೆಟ್ ಮಾಡಿಸ್ಕೊಡೋಣ ಅಂತ. ಒಂದು 5 ಜನ ಅಲ್ಲಿ ಟಿಕೆಟ್ ಮಾಡಿಸ್ಕೊಡೋಂತ ಅವರು ಕೂಡ ಹುಡುಕಿದ್ರು, ಅವರಿಗೂ ಸಿಕ್ಕಿರಲ್ಲ. ಫುಲ್ ಹುಡುಕಿದೆ ಎಲ್ಲರ ಹತ್ರ ಕೇಳಿದೆ, ರಿಕ್ಷಾ ಅವ್ರ ಹತ್ರ ಕೇಳಿದೆ. ಒಂದು ಆಲ್ಮೋಸ್ಟ್ ಒಂದು 3/4 ಗಂಟೆ ನಾವು ಅವರನ್ನು ಹುಡುಕಿದ್ವಿ. ಆ ನಂತರ ನಾನು ಆಫೀಸಿಗೆ ಬರುವಾಗ ಒಬ್ಬರು ಕಾಲ್ ಮಾಡ್ತಾರೆ, ಒಬ್ಬರು ರಿಕ್ಷಾದವರು ಕಾಲ್ ಮಾಡ್ತಾರೆ. ಸೊ ನೋಡಿ ಹೀಗೆ ಇಲ್ಲಿದ್ದಾರೆ, ಬೊಳ್ವಾರಲ್ಲಿ ಹೋಗ್ತಾ ಇದ್ದಾರೆ, ಬನ್ನಿ ಅಂತ ಹೇಳಿದರು. ಸೊ ನನಗೆ ಅವರಿಗೆ ಹೇಗೆ ನಂಬರ್ ಸಿಕ್ತು ಅದೆಲ್ಲ ನನಗೆ ಗೊತ್ತಿರಲಿಲ್ಲ. ಸೊ ನಾನು ಹೋಗೋದಕ್ಕಿಂತ ಮುಂಚೆ ಹಸ್ಬೆಂಡ್ಗೆ ಕಾಲ್ ಮಾಡಿದೆ, ಒಮ್ಮೆ ಅವ್ರನ್ನ ಹೋಗಿ ನಿಲ್ಲಿಸಿ ಅಂತ ಹೇಳಿದೆ. ಸೊ ನಿಲ್ಲಿಸಿದ್ರು. ನಾನು ಕೂಡ ಹೋದೆ, ನಾನು ಮೀಡಿಯಾದವ್ರ ಹತ್ರ ಕೂಡ ಹೇಳಿದೆ, ನಮ್ಮ ಆಫೀಸ್ ಅವ್ರ ಹತ್ರ. ಸೊ ಅವರು ಕೂಡ ಬಂದರು. ಆನಂತರ ಇಂಟರ್ವ್ಯೂ ಮಾಡಿರೋದು, ಓಕೆನಾ. ಇದಕ್ಕೆ ನನ್ನ ಹಸ್ಬೆಂಡ್ ತುಂಬ ಶ್ರಮ ಪಟ್ಟಿದ್ದಾರೆ ಇಡೀ ಹುಡುಕ್ಲಿಕ್ಕೆಲ್ಲ. ಸೊ ಅದಕ್ಕೋಸ್ಕರ ಒಂದು ಹೇಳೋಣ ಅಂತ ಆಯ್ತು ಅಷ್ಟೇ. ಮತ್ತು ಕೆಲವರೆಲ್ಲ ಕೇಳಿದ್ರು ನಂತರ ಹೇಗೆ ಸಿಕ್ಕಿದ್ರು ಹಾಗೆ ಅಂತ, ಅದಕ್ಕೆ ಒಂದು ಕ್ಲಾರಿಟಿ ಕೊಡುವಂತ ಅಷ್ಟೇ. ಮತ್ತು ಅವ್ರನ್ನ ಇಂಟರ್ವ್ಯೂ ಮಾಡಿ, ಮತ್ತು ತುಂಬ ಜನ ಹೇಳ್ತಿದ್ರು ಅವ್ರು ಫೇಕ್ ಹಾಗೆ ಅಂತ. ಫೇಕ್ ಅಂತಿದ್ರೆ ಉಂಟಲ್ಲ, ಇಷ್ಟು ವರ್ಷ ಆಯಿಲ್ ಕುಡಿದು ಬದುಕ್ತಾ ಇರಲಿಲ್ಲ, ನೋಡಿ ಅವ್ರು ಎಷ್ಟು ಆಯಿಲ್ ಕುಡಿತಾರೆ ಅಂತ. ಅವ್ರ ಹತ್ರ ಪರ್ಸ್ನಲ್ ಆಗಿ ಮಾತಾಡೋದು ನಿಮಗೆ ಗೊತ್ತಾಗುತ್ತೆ. ಆಯಿಲ್ ಕುಡಿದೇ ಬದುಕ್ತಾ ಇರುವಂಥದ್ದು. ಅವರಿಗೆ ಹೊಟ್ಟೆಗೆ ಇರಲಿಲ್ಲ ಅಂತ ಹೇಳಿ ಏನು ಆಯಿಲ್ ಕುಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಥವಾ
ಕೆಲವದ್ರಲ್ಲಿ ಹೇಳಿದ್ರು ಏನು ಸಾಯ್ಬೇಕು ಅಂತ ಹೇಳಿ ಅದನ್ನು ಕುಡ್ದೆ ಅದು ಸತ್ತಿಲ್ಲ, ಮತ್ತು ಅದೇ ರೂಢಿಯಾಗಿ ಹೋಯಿತು ಅಂತ. ನನಗೆ ಯಾವ್ದು ನಂಬಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಅವ್ರು ಆಯಿಲ್ ಕುಡಿಯೋದು ಅಂತ ಸತ್ಯ, ಅದಂತೂ ಗೊತ್ತಿದೆ ನನಗೆ. ಮತ್ತು ತುಂಬ ಜನ ಹೇಳಿದ್ರು ಅವ್ರು ಶಿವಮೊಗ್ಗದವರು ಅಂತ. ಹೌದು, ಅವರು ಶಿವಮೊಗ್ಗದಲ್ಲಿ ಅವರನ್ನು ಯಾರೋ ಬಿಟ್ಟು ಹೋದ್ರಂತೆ, ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಹಾಗೆಲ್ಲ ಹೇಳಿದರು. ನಮಗೆ ಗೊತ್ತಿಲ್ಲ ನಾವು ಏನು ಅವ್ರು ಹೇಳಿದರು ಅದು ಸತ್ಯ ಬಾ ಸುಳ್ಳ ನಮಗೆ ಗೊತ್ತಿಲ್ಲ. ಅಯ್ಯಪ್ಪ ಏನು ದೇವರ ಮಾಲೆನ ಹಾಕಿದ್ರು. ಸೊ ಅದಕ್ಕೋಸ್ಕರ ನಾವು ಅವರಿಗೆ ಹೆಲ್ಪ್ ಮಾಡೋಣ ಅಂತ ಹೋದ್ವಿ ಅಷ್ಟೇ. ಸೊ ನಾನು ಹೆಲ್ಪ್ ಮಾಡಲಿಲ್ಲ, ಆದರೆ ಬೇರೆಯವ್ರಿಗೆ ಹೆಲ್ಪ್ ಮಾಡಿಸಿದೆ ಅಷ್ಟೇ. ಅವ್ರು ಹೆಲ್ಪ್ ಮಾಡುವ ಅಂತ ಹೇಳುವಾಗ ಹೇಳಿದ್ರು ಏನು ಗೊತ್ತಾ, ನನಗೆ ಹೋಗುವಾಗ ಕೂಡ ಟಿಕೆಟ್ ಬೇಕು, ಬರುವಾಗ ಕೂಡ ಬೇಕು, ನಾನು ಹೋಗಿ ಮತ್ತೆ ಅಲ್ಲಿ ಬಾಕಿ ಆದರೆ ಅಂತ. ಸೊ ಅಷ್ಟು ಎಲ್ಲ ಕೆಪಾಸಿಟಿ ಇಲ್ಲ. ಸೊ ಅದಕ್ಕೋಸ್ಕರ ಬೇರೆ ಸರ್ ಎಲ್ಲ ಅವರಿಗೆ ಹೆಲ್ಪ್ ಮಾಡಿದ್ರು, ತುಂಬ ಜನ ಹೆಲ್ಪ್ ಮಾಡಿದರು. ಅವ್ರ ಅಮೌಂಟ್ ತೆಕ್ಕೊಳ್ಳಿಲ್ಲ ಫಸ್ಟಿಗೆ, ಮತ್ತು ಇರುಮುಡಿಯಲ್ಲೆಲ್ಲ ಹಾಕಿದರು. ಸೊ ಮತ್ತೆ ಅವರನ್ನು ಬಸ್ಸಲ್ಲಿ ಕಳಿಸುವಂಥ ವ್ಯವಸ್ಥೆ ಆಗಿದೆ. ಅದಕ್ಕೆ ನಾನು ಜಸ್ಟ್ ಒಂದು ಕ್ಲಾರಿಟಿ ಕೊಡುವಂತ ಈ ಒಂದು ವಿಷಯನ ಹೇಳ್ತಿದ್ದೇನೆ ಅಷ್ಟೇ. ಮೀಶೋ ಹಾಲ್ ಪ್ಯಾಕಲ್ಲಿ ಇದು ಕೂಡ ಆಯಿತು. ಒಂದು ವೇಳೆ ಅದು ವೀಡಿಯೋ ನೋಡಿಲ್ಲದ್ರೆ ಅದನ್ನು ಕೂಡ ವೀಡಿಯೋ ನೋಡಿ ಆಯಿತಾ, ಓಕೆನಾ. ಎಲ್ಲ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತು ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಬೈ, ಟೇಕ್ ಕೇರ್.